ನಾನು ನಿಮ್ಮ ದೇವ್ ಸರ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಇವರು ಈಗಾಗಲೇ ಹೊರಡಿಸಿದಂತಹ ಸರ್ಕ್ಯುಲರ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನ ತಮ್ಮ ಜೊತೆ ಚರ್ಚೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಸುತ್ತಲೂ ಹೆಚ್ಚಿಸಿದಂತೆ ತಂತ್ರಾಂಶದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನ ಪರಿಹರಿಸಿರುವುದಾಗಿ ಅವರು ಉಲ್ಲೇಖವನ್ನ ನೀಡಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅವಕಾಶಗಳು ಶಾಲಾ ಮುಖ್ಯಸ್ಥರಿಗಿವೆ ಅಂತಕ್ಕಂಥದನ್ನ ಅವರು ಬಹಳ ಸ್ಥೂಲವಾಗಿ ಇದರಲ್ಲಿ ಚರ್ಚೆ ಮಾಡಿರುವಂತ ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಇಲ್ಲಿವರೆಗೆ ನಾವು ಹೊಸ ದಾಖಲಾತಿಗೆ ಸಂಬಂಧಪಟ್ಟಂತೆ, ಡುಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಅದೇ CWSN ಮಕ್ಕಳಿಗೆ ಸಂಬಂಧಪಟ್ಟಂತೆ ಆ ಮಕ್ಕಳನ್ನ ನಾವು ಅನ್ಫಾರ್ಚುನೇಟ್ಲಿ ಪ್ರಮೋಟ್ ಮಾಡಿದ್ದೀವಿ. ಆ ಮಕ್ಕಳನ್ನ ಪುನಃ ಅದೇ ತರಗತಿಗೆ ಸೇರಿಸಬೇಕಾದಂತಂದ್ರೆ ರೋಲ್ ಬ್ಯಾಕ್ ಆಪ್ಷನ್ಸ್ ಅನ್ನ ಯಾವುದೂ ನಮ್ಮ ಶಾಲಾ ಹಂತದಲ್ಲಿ ಇರಲಿಲ್ಲ. ಹಾಗಾಗಿ ಈಗ ಆ ಆಪ್ಷನ್ಸ್ ಗಳನ್ನ ಅಪ್ಡೇಟ್ ಮಾಡಿರುವುದಾಗಿ ಸುತ್ತೋಲೆಯಲ್ಲಿ ಬಹಳ ಸ್ಪಷ್ಟವಾಗಿ ನಿಗದಿ ಮಾಡಿದ್ದಾರೆ. ಒಂದೊಂದು ವಿಷಯವನ್ನು ಸ್ವಲ್ಪ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ಇದಾದ ನಂತರ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು SITS ನ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡ್ಕೊಂಡಿದ್ದೀನಿ. ಅವು ನಮ್ಮ ರಾಜ್ಯ ಮತ್ತು ಜಿಲ್ಲೆಯ ಹಂತದಿಂದ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸ್ನೇಹಿತರು ನಿಮಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೀವು ವೈಯಕ್ತಿಕವಾಗಿ ಆ ಗ್ರೂಪ್ ನಲ್ಲಿ ಮಾಹಿತಿಯನ್ನ ಹಾಕೊಂಡ್ ಬಿಟ್ರೆ ನೀವು ಅದರ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇದು 10/8 ಆಗಸ್ಟ್ 10ನೇ ತಾರೀಕಿಗೆ ಈ ಸರ್ಕ್ಯುಲರ್ ಬಂದಿದ್ದು. ಒಂದಿಷ್ಟು ತಾಂತ್ರಿಕ ಸಮಯಗಳನ್ನ ಅವರೇ ಪಟ್ಟಿ ಮಾಡಿಬಿಟ್ಟು ಏನಿತ್ತು ಏನಾಗಿದೆ ಅಂತಕ್ಕಂಥದ್ದು ಬಹಳ ಕ್ಲಿಯರ್ ಆಗಿ ಇಲ್ಲಿ ಮಾಡಿರೋದಂತಕ್ಕಂಥದ್ದು ನಾನು ಗಮನಿಸ್ತಾ ಇದ್ದೀವಿ. ಒಂದು SITS ತಂತ್ರಾಂಶದಲ್ಲಿ ವಿದ್ಯಾರ್ಥಿ ಉತ್ತೀರ್ಣಗೊಳಿಸಿ ಮುಂದೆ ದಾಖಲೆ ಮಾಡಬೇಕಾದ್ರೆ ವಯಸ್ಸನ್ನು ಇಂದ್ರೀಕರಿಸಲು ಸೂಚಿಸುತ್ತಿದೆ ಅಂತಕ್ಕಂಥದ್ದು ಸಂಬಂಧಪಟ್ಟಂತೆ ಅವರು ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಸಮಸ್ಯೆ ಬಗೆಹರಿದಿದೆ ಅಂತ ಕೇಳಿದ್ರೆ, ಏನು ವಿದ್ಯಾರ್ಥಿಗಳನ್ನ ವಯಸ್ಸನ್ನ ಅಂದ್ರೆ ನಾವು ಪ್ರಮೋಟ್ ಮಾಡಿದ್ಮೇಲೂ ಕೂಡ ಮುಂದಿನಗೆ ನಾವು ಅಡ್ಮಿಷನ್ ತಗೊಳ್ಳಿಕ್ಕೆ ಅಡ್ಮಿಷನ್ ಥ್ರೂ TC ಅಂತ ಮಾಡುವಾಗ ಅಥವಾ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಮಾಡುವಾಗ ಅದು ವಯಸ್ಸನ್ನ ಕೇಳ್ತಾ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಅದು ಸಂಪೂರ್ಣವಾಗಿ ಬಗೆಹರಿದಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಅಲ್ಲಿ ಕೊಟ್ಟಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಅದೇ ಆ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡಿದ್ದನ್ನ ಗಮನಿಸಿದ್ರೆ, ಒಂದು ಏನಂತ ಇಲ್ಲಿ ಗಮನಿಸಬೇಕು ಏನಂತಂದ್ರೆ, ಇಲ್ಲಿ ಹೊಸದಾಗಿ ದಾಖಲೆ ಮಾಡಿದಂತಹ ವಯಸ್ಸನ್ನ ಮಾತ್ರ ಇಲ್ಲಿ ಪರಿಗಣಿಸುವುದಾಗಿ ಅವರು ಈಗಾಗಲೇ ಸೂಚನೆ ನೀಡಿರುವುದರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದರಲ್ಲಿ ಕ್ರಮವನ್ನ ಮಾಡಬೇಕಾದ್ರೆ ಇದು ಶಾಲಾ ಹಂತದಲ್ಲಿ ಕ್ರಮವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅವರು ನಮಗೆ ತಿಳಿಸಿದ್ದಾರೆ. ಇನ್ನು ಡುಪ್ಲಿಕೇಟ್ ಸಂಬಂಧಪಟ್ಟಂತೆ ಅಂದ್ರೆ ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ಪರಿಗಣಿಸ್ತಾ ಇಲ್ಲ, ಮಕ್ಕಳು ಡುಪ್ಲಿಕೇಶನ್ ಆಗ್ತಾ ಇದ್ರೆ ಅದು ತಗೋತಾ ಇಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಮಂದಿ ಶಿಕ್ಷಕರು ಈಗಾಗಲೇ ಅದರ ಗೊಂದಲವನ್ನು ಅನುಭವಿಸ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಬಗೆಹರಿದಿದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಡುಪ್ಲಿಕೇಶನ್ ಅದೇ ಶಾಲೆಯ ವಿದ್ಯಾರ್ಥಿಗಳಿಗೂ ರಾಜ್ಯದ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳಿಗೂ ಪರಿಗಣಿಸುತ್ತದೆ ಅಂತ ಹೇಳಿದೆ. ಡುಪ್ಲಿಕೇಶನ್ ರಿಪೋರ್ಟ್ಸ್ ಅನ್ನ ಡುಪ್ಲಿಕೇಟ್ ಆಗಿ ಅಡ್ಮಿಷನ್ ತಗೋದೇ ಇರತಕ್ಕಂತ ಮಕ್ಕಳನ್ನ ಶಾಲಾ ಹಂತದಲ್ಲಿಯೇ ಇದು ಎಲ್ಲಾ ಹಂತದಲ್ಲಿ ಕ್ರಮ ಕೈಗೊಳ್ಳೋದಾದ್ರ ಅರ್ಥ ಏನಂತಂದ್ರೆ BRC ಲಾಗಿನ್, CRC ಲಾಗಿನ್, ಸ್ಕೂಲ್ ಲಾಗಿನ್ ದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರುವಂತದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು SITS ಸಂದರ್ಭದಲ್ಲಿ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಪುನಃ ಅದೇ ತರಗತಿಗೆ ವ್ಯಾಸಂಗ ಮಾಡಲು ಅವಕಾಶ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಅವ್ರಿಗೆ ನಾವು ಅನುತ್ತೀರ್ಣಗೊಳಿಸಿದಲ್ಲಿ ಅಥವಾ ಮಕ್ಕಳು ಸ್ಪೆಷಲ್ ಕೇಸ್ ಎಕ್ಸಾಮ್ಷನ್ ಅಂತ ಮಕ್ಕಳಿದ್ರೆ ಕೂಡ ಆ ಮಕ್ಕಳಿಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಒಂದು ಗೊಂದಲ ಆಗಿತ್ತು. ಅಟೆಂಡೆನ್ಸ್ ಶಾರ್ಟೇಜ್ ನಿಂದ ಪರೀಕ್ಷೆಗೆ ರಿಜಿಸ್ಟರ್ ಆಗದೆ ಇದ್ದಕ್ಕಂಥವ್ರಿಗೆ 9, 10ನೇ ತರಗತಿಗೆ ಸ್ಪೆಷಲ್ ಆಗಿ SLC ಮಕ್ಕಳು ಆತರ ಆದಂತಲ್ಲಿ ಪುನಃ ಅವರಿಗೆ ಅವಕಾಶ ಮಾಡಿಕೊಟ್ಟಿರೋದು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂತಂದ್ರೆ, ನಮ್ಮ SITS ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತಾವು ವಿತ್ ನಿಮ್ಮ ಸಕಲ ಬೇಕಾದಂತ ಒಂದು ಮಿನಿಮಮ್ ಮಾಹಿತಿಯೊಂದಿಗೆ ನಮ್ಮಲ್ಲಿ ನೀವು ಶೇರ್ ಮಾಡ್ಕೊಂಡ್ರೆ ಅದಕ್ಕೆ ತಮ್ಗೆ ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದು ವಿಡಿಯೋ ಕೂಡ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಅದರ ಜೊತೆಯಾಗಿ ಈಗಾಗಲೇ ಶಾಲಾ ಹಂತದಲ್ಲಿ ಇರತಕ್ಕಂಥ ಡಿಟೇನ್ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಅಂಶಗಳನ್ನ ಮತ್ತೆ ನಾವು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಶಾಲಾ ಹಂತದಲ್ಲಿ ಕ್ರಮ ವಹಿಸಲಿಕ್ಕೆ ಅವಕಾಶ ಇರುವಂತದ್ದು. ಇನ್ನು ಮುಂದಿನ ಬಂದು RT ವ್ಯಾಸಂಗ, RT ಅಡಿಯಲ್ಲಿ ಮಕ್ಕಳು ವ್ಯಾಸಂಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಉನ್ನತ ಮಾಧ್ಯಮದ ತರಗತಿಗಳಲ್ಲಿ ಬೇರೆ ಮಾಧ್ಯಮ ಇದ್ದಾಗ, ಮೀನ್ಸ್ ಅಂದ್ರೆ ಕನ್ನಡದಿಂದ ಇಂಗ್ಲಿಷ್ ಅಥವಾ ಆಂಗ್ಲ ಮಾಧ್ಯಮ ಅಂತಿದ್ದಾಗ ಶಾಲೆಯ ಲಾಗಿನ್ ನಲ್ಲಿ ಬಂದ ಅವಕಾಶ ಇರಲಿಲ್ಲ. ಕಾರಣ ಇಷ್ಟೇ, ಆ ಮಕ್ಕಳು ಕಡ್ಡಾಯವಾಗಿ RT ದಲ್ಲಿ ಸೆಲೆಕ್ಷನ್ ಆಗಿರೋದ್ರಿಂದ 1ರಿಂದ ಅವ್ರ ಮಕ್ಕಳು 8ನೇ ತರಗತಿವರೆಗೂ ಓದ್ತಾ ಇದ್ದಂತಂದ್ರೆ RT ಮಕ್ಕಳಿದ್ರೆ ಅವಕಾಶ ಇರಲಿಲ್ಲ. ಸೊ ಈಗ ಅದು ಬಗೆಹರಿದಿದೆ ಅಂತ ಕೊಟ್ಟಿದ್ದಾರೆ. ಬಹುಶಃ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಲಿಕ್ಕೆ ಇನ್ನೊಂದು 2-3 ದಿವಸ ಹೋಗ್ಬೋದು. ಯಾಕಂತಂದ್ರೆ ಇಡೀ ಎಲ್ಲ ಸಾಫ್ಟ್ವೇರ್ಗಳಲ್ಲೇ ಒಂದು ರಿವೈಸ್ಡ್ ಆಗಿರ್ತಕ್ಕಂಥದ್ದು ಸ್ಕೂಲ್ ಅಪ್ಡೇಟ್ ಮಾಡತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ನೀವು
ಸರ್ವರ್ ಓಪನ್ ಇದ್ದಾಗ ಅದನ್ನ ಈಸಿಯಾಗಿ ಮಾಡ್ಕೋಬಹುದು. ಇದು ಕೂಡ ಶಾಲಾ ಹಂತದಲ್ಲಿ ಇದಕ್ಕೆ ಮಾಡಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು RT ವ್ಯಾಸಂಗ ಮಾಡ್ತಿರೋ ಮಕ್ಕಳು ತಮ್ಮ ಪೋಷಕರನ್ನ ಬದಲು ಸಾಧ್ಯವಿಲ್ಲ. ಇಲ್ಲಿ ಸ್ಟೂಡೆಂಟ್ ಅಪ್ಡೇಷನ್ ಮಾಹಿತಿ ಕೇಳಿದಾಗ ನಾವು ಹಿಂದೆ ವಿಡಿಯೋ ಮಾಡಿದಾಗ ಗಮನಿಸಿದ್ದೀವಿ. ಅದಂದ್ರೆ DDPI ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ತಾ ಇತ್ತು. ಬಹುಶಃ ಇದು ಸ್ಕೂಲ್ ಆಗಿನಲ್ಲಿ ಮತ್ತೆ ಮರು ಅವಕಾಶವನ್ನ ಕಲ್ಪಿಸಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ ನೀವು ಕೂಡ ಏನ್ ಮಾಡಬಹುದು ಅಂದ್ರೆ ಶಾಲಾ ಹಂತದಲ್ಲಿ ಮಾಡ್ಕೋಬೇಕು. ಒಂದೇನಂದ್ರೆ ಮಕ್ಕಳು ದಾಖಲಾಗಿ 1 ನಂಬರ್ ರಿಜಿಸ್ಟರ್ ಅಲ್ಲಿ ದಾಖಲಾತಿ ಆದ ನಂತರ ಕಡ್ಡಾಯವಾಗಿ ಎಲ್ಲ ಪ್ರಧಾನ ಗುರುಗಳು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ಮಕ್ಕಳ ಹೆಸರು ಪಾಲಕರ ಹೆಸರನ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ DBTಗೆ ತುಂಬಾ ಸಮಸ್ಯೆನ ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ನಿಷ್ಕಾಳಜಿಯನ್ನು ಮಾಡದೆ ಇದನ್ನ ನಿಮ್ಮ ಶಾಲಾ ಹಂತದಲ್ಲಿ ನಿರ್ವಹಿಸೋದು ಬಹಳ ಉತ್ತಮ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರ. ಅದೇ ರೀತಿಯಾಗಿ 17, 18 ಮತ್ತು 18, 19, 19, 20 ಮತ್ತು 20, 21 ಕಳೆದ 4 ವರ್ಷಗಳಲ್ಲಿ ವಿದ್ಯಾರ್ಥಿಗಳನ್ನ SAT ಉತ್ತೀರ್ಣಗೊಳಿಸದೆ ಉಳಿಸಿರೋ ಬಗ್ಗೆ ಅದೇ ಶಾಲೆಯಲ್ಲಿ ನಾವು ಅವ್ರನ್ನ ಮಕ್ಕಳನ್ನ ಎಕ್ಸಿಬಿಷನ್ ಅಂತ ಇಟ್ಟುಕೊಂಡು ಅಥವಾ ಅಬ್ಸೆಂಟ್ ಆಗಿ ಫೇಲ್ ಮಾಡಿದ್ವಿ, ಹಾಗೆ ಸ್ಟಗ್ನೇಷನ್ ಅಂತ ಆಗಿರ್ತವೆ. ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವ್ಯಾಸಂಗ ಮಾಡ್ತಾ ಇದ್ರೆ ಮಗುವನ್ನ ಆಯಾ ವರ್ಷದಲ್ಲೇ ವ್ಯಾಸಂಗ ಮಾಡಿ ಹಿಂದೆ ಕರೆಸಲು, ಅಂದ್ರೆ ಅದೇ ಶಾಲೆಯಲ್ಲಿ ಮಕ್ಕಳು ಏನಾರು ಈಗ ಕರೋನಾದಿಂದ ನಾವು ಸಲ SATS ಸಾಕಷ್ಟು ಅಪ್ಡೇಟ್ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಮಕ್ಕಳು ಏನಾದ್ರು ಉಳ್ಕೊಂಡಿದ್ರೆ ಅಂದ್ರೆ ಅವ್ರು ಈ ಪ್ರಸ್ತುತ ವರ್ಷಕ್ಕೆ ತರಲಿಕ್ಕೆ ಅವಕಾಶ ಕಲ್ಪಿಸೋದಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಇದು ಯಾವಾಗ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಅಂದ್ರೆ ನಿಮ್ಮ ಲಾಗಿನಲ್ಲಿ ಒಂದೊಂದು ಅವಕಾಶಗಳನ್ನ ನಾವು ಚರ್ಚೆ ಮಾಡುವಾಗ ಇದು ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಾವು ಪಡ್ಕೋಬಹುದು. ಶಾಲೆ SATS ಲಾಗಿನ್ ಶಿಕ್ಷಕರು ವರ್ಗಾವಣೆ ಆದಾಗ ಶಾಲಾ ಮಕ್ಕಳ ಹಾಜರಿಯಿಂದ ಸರಿ EDS ನಲ್ಲಿ ಈಗಾಗಲೇ ಮರ್ಜ್ ಮಾಡಿ EDS ತಂತ್ರಾಂಶದಲ್ಲಿ ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರು ವರ್ಗಾವಣೆ ಆದಾಗ ಹಾಜರಾತಿಯನ್ನು ಮಾಡ್ಲಿಕ್ಕೆ ಯಾರಿಂದ ಅಟೆಂಡೆನ್ಸ್ ಬಾಯ್ ಅಂದ ಅಟೆಂಡೆಂಟ್ ಆಫ್ ಅಂತ ಕೇಳುತ್ತೆ. ಅಲ್ಲಿ ನಾವು ವರ್ಕಿಂಗ್ ಟೀಚರ್ಸ್ ಇದ್ದವ್ರು ನಮ್ಮ ತರಗತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೋತೀವಿ. ಈಗ ಸಂಬಂಧಪಟ್ಟಂತೆ SITS ಮತ್ತು EDS ಮರ್ಜ್ ಆಗಿರೋದ್ರಿಂದ ಮರ್ಜ್ ಮಾಡ್ಕೊಂಡ್ಬಿಟ್ರೆ ಆ ಸಾಫ್ಟ್ವೇರ್ ನಲ್ಲಿ ನವೀಕರಣ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ. ಇದು ಹಂತದಲ್ಲಿ ನವೀಕರಣದಲ್ಲಿ ಆಗಿರೋದ್ರಿಂದ ಈ ಹಂತವನ್ನ ನಾವು ಟೀಚರ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರು ಕೂಡ ಏನ್ ಮಾಡಬಹುದು ಅಂತಂದ್ರೆ ಮಿಡ್ ಡೇ ಮೀಲ್ ಗೆ ನಾವು ಅಟೆಂಡೆನ್ಸ್ ಆಗ್ಲಿಕ್ಕೆ ಅದು SITS ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಟೀಚರ್ ಮ್ಯಾನೇಜ್ಮೆಂಟ್ ಅಲ್ಲಿ ಟೀಚರ್ಸ್ ಅಪ್ಡೇಟ್ ಅನ್ನ ಮಾಡ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಮುಂದಿನದಲ್ಲಿ ಚರ್ಚೆ ಮಾಡಿರುವಂತದ್ದು SATS ವಿದ್ಯಾರ್ಥಿಗಳ ಕುರಿತು ಸರ್ಚ್ ಆಪ್ಷನ್ ಅಂತೆ ಶಿಕ್ಷಕರು ಸರ್ಚ್ ಆಪ್ಷನ್ ನೀಡುವ ಕುರಿತು ಅಂತಿದೆ ಬಗೆಹರಿದಿದೆ. ಶಿಕ್ಷಕರ ಪ್ರತ್ಯೇಕವಾಗಿ SATS ಹೋಮ್ ಪೇಜ್ ನಲ್ಲಿ ಸರ್ಚ್ ಆಪ್ಷನ್ ನೀಡಲಾಗಿದ್ದು ಶಿಕ್ಷಕರು KG ಅಡಿಯನ್ನು ಹಾಕಿಬಿಟ್ರೆ ಮೂಲ ಮಾಹಿತಿಯನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿರೋದು ಬಹಳ ಒಳ್ಳೆಯ ವಿಚಾರ. ಕಾರಣ ಇಷ್ಟೇ, ಟ್ರಾನ್ಸ್ಫರ್ ಆಗಿ ಹೋದಾಗ ಟೀಚರ್ ಐಡಿ ಗೊತ್ತಿರೋದಿಲ್ಲ, KG ನಂಬರ್ ಗೊತ್ತಿರೋದಿಲ್ಲ, ಟೀಚರ್ ಯಾವ ಶಾಲೆಗೆ ಹೋದ್ರ ಅಂತ ಹೇಳೋ ಮಾಹಿತಿ ಇರೋದಿಲ್ಲ. ಒಮ್ಮೆ ಇಮಿಡಿಯೇಟ್ ಆಗಿ ಕಡ್ಡಾಯ ಅಥವಾ ಹೆಚ್ಚುವರಿ ಅಥವಾ ಒಳ ವರ್ಗಾವಣೆ ಆದಾಗ ಈ ಸಮಸ್ಯೆಯನ್ನು ಬಗೆಹರ ಮಾಡ್ಲಿಕ್ಕೆ ಚಲೋ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗಿದೆ. ಶಾಲೆ ಹೆಸರಿನಲ್ಲಿ ನ್ಯೂಮರಿಕ್ ಕ್ಯಾರೆಕ್ಟರ್ಗೆ ಅವಕಾಶ ಇಲ್ಲದಿರುವುದು ಬಗೆಹರಿದಿದೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ದಯಮಾಡಿ ಗಮನಿಸಬೇಕು ಏನಂತಂದ್ರೆ ರಾಜ್ಯ ಹಂತದಲ್ಲಿ ಕ್ರಮ ವಹಿಸಲಿಕ್ಕೆ ಈಗ ಶಾಲೆ ಹೆಸರಿನಲ್ಲಿ ನ್ಯೂಮರಿಕ್ ಕ್ಯಾರೆಕ್ಟರ್ಗೆ ಇನ್ನೂ ಇಲ್ಲ, ಇದು ಶಾಲಾ ಹಂತದಲ್ಲಿ ಬಳಸಲು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯ ಹಂತದಲ್ಲಿ ಕ್ರಮ ವಹಿಸುವುದಂತಿದೆ. ಇದು ಸ್ಟೇಟ್ ಲಾಗಿನ್ ನಲ್ಲಿ ಬರೋದ್ರ ತಾವು ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇಟ್ಟುಕೊಂಡಿರಬೇಕು. ಮುಂದೆ ಬಂದಾಗ ಅದು ಅಪ್ಡೇಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ಶಾಲೆಗೆ ದಾಖಲು ತಂತ್ರಾಂಶ ರಿಲೀಜನ್ ಮಾಡುವಾಗ ಅದರ್ ಆಯ್ಕೆಯನ್ನು ಆಯ್ಕೆ ಮಾಡುವ ಪ್ರತ್ಯೇಕ ರೀಸನ್ ಹೆಸರು ಇಂಡಿಕೇಶನ್ ಕಮೆಂಟ್ಸ್ ಬಾಕ್ಸ್ ನೀಡಲಾಗಿತ್ತು, ಅದರ ಸಕ್ರಿಯವಾಗಿರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಇದಕ್ಕೆ ಕಮೆಂಟ್ ಬಾಕ್ಸ್ ಅನ್ನ ತೆಗೆದು ಹಾಕಲಾಗಿದೆ. ಅದರ್ಸ್ ಎಂಬ ಆಯ್ಕೆಯನ್ನು ತೆಗೆದುಕೊಳ್ಳಲು ಮಾತ್ರ ಅವಕಾಶ ನೀಡಿದೆ. ಇದು ಶಾಲಾ ಹಂತದಲ್ಲಿನ ಕೆಲವೊಂದಿಷ್ಟು ಕಾಸ್ಟ್ಗಳಿಗೆ ಸಂಬಂಧಪಟ್ಟಂತೆ ರಿಲಿಜನ್ ಸಂಬಂಧಪಟ್ಟಂತೆ ಉಪ ಜಾತಿ ಅಂತ ಹೇಳ್ತೀವಿ, ಅವೆಲ್ಲ ಅವಕಾಶ ಇಲ್ಲ. ಸೊ ಅದನ್ನು ಶಾಲಾ ಹಂತದಲ್ಲಿ ಕ್ರಮವಹಿಸಲಿಕ್ಕೆ ಸೂಚಿಸಿದ್ದಾರೆ. ಮುಂಬರುವಂತೆ ಸುತ್ತೋಲೆಗಳನ್ನ ನೋಡ್ಕೊಂಡ್ರೆ ಬಹುಶಃ ಇದು ನಮ್ಮೆಲ್ಲ ಸಮಸ್ಯೆಗಳಿಗೆ ಬಹುಶಃ ಪರಿಹಾರ ಆಕತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಏನಾದರೂ ಇದ್ರೆ ಮತ್ತೆ ನಾನು ಮುಂದೆ ಚರ್ಚೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಮತ್ತೆ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಲಿಂಕ್ ಹಾಕಿರ್ತೇನೆ. ಆ ಲಿಂಕ್ ಅನ್ನ ನೀವು ಬಳಕೆ ಮಾಡ್ಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ಈಸಿಯಾಗಿ ನಮ್ಮ SATS ಗ್ರೂಪ್ ನಲ್ಲಿ ಲಾಗಿನ್ ಆಗ್ಬೇಕಂತ ಹೇಳಿ ಮಾಡ್ಕೊಂಡು ದೇವ್ ಸರ್ ಎಜುಕೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಂತ ವಿನಂತಿ ಮಾಡ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.